ಜಿಲ್ಲಾ ಪಂಚಾಯತ್ ಸದಸ್ಯೆ ಅನಿತಾ ಹೇಮನಾಥ್ ಶೆಟ್ಟಿ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಹಿಂದಿನ ಕಾಂಗ್ರೆಸ್ ಸರ್ಕಾರವನ್ನ ಹಾಡಿ ಹೊಗಳಿದ ಸನ್ನಿವೇಶ ಹಾಗೂ ಅವರ ಭಾಷಣವನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ನಿಂತುಕೊಂಡೇ ಕೇಳಿದ ಘಟನೆ ಈಶ್ವರಮಂಗಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ನಡೆಯಿತು. ಪುತ್ತೂರು ತಾಲೂಕಿನ ನೆಟ್ಟಣಿಗೆ ಮುಟ್ನೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯ ಈಶ್ವರಮಂಗಲದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉದ್ಘಾಟನಾ ಸಮಾರಂಭ ನಡೆಯಿತು. ಈ ಸಮಾರಂಭದ ಸಭಾ ಕಾರ್ಯಕ್ರಮಕ್ಕೆ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಸಂಜೀವ ಮಠಂದೂರು, ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ಆದರೆ ಕಾರ್ಯಕ್ರಮ ಆಯೋಜನೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಅನಿತಾ ಹೇಮನಾಥ್ ಶೆಟ್ಟಿ ಅವರಿಗೆ ಮಾತನಾಡಲು ಅವಕಾಶ ನೀಡಿರಲಿಲ್ಲ. ಸಚಿವರು, ಸಂಸದರು, ಶಾಸಕರು ಭಾಷಣ ಮಾಡಿ ತಕ್ಷಣವೇ ಕಾವು ಎಂಬಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ಇದೆ ಎಂದು ಹೊರಡಲು ಮುಂದಾದ್ರು. ಈ ಸಂದರ್ಭದಲ್ಲಿ ಅನಿತಾ ಹೇಮನಾಥ್ ಶೆಟ್ಟಿ ಅವರು ನನಗೆ ಮಾತನಾಡಲು ಅವಕಾಶ ನೀಡಿ ಎಂದು ಕಾರ್ಯಕ್ರಮದ ಆಯೋಜಕರಲ್ಲಿ ತಿಳಿಸಿದಾಗ ಅವರು ಮತ್ತೆ ಅವಕಾಶವನ್ನ ನೀಡಿದ್ರು. ಆದರೆ ಸಂಸದರು ಮತ್ತು ಶಾಸಕರು ಇತರರು ವೇದಿಕೆಯಿಂದ ಇಳಿದು ಹೋಗಿಯೇ ಬಿಟ್ರು. ಉಸ್ತುವಾರಿ ಸಚಿವರು ಮಾತ್ರ ಎದ್ದವರು ಮತ್ತೆ ಕುಳಿತುಕೊಳ್ಳದೆ ಅನಿತಾ ಹೇಮನಾಥ್ ಶೆಟ್ಟಿ ಅವರ ಮಾತನ್ನ ನಿಂತುಕೊಂಡೇ ಕೇಳಿದ್ರು. ವೇದಿಕೆಯಲ್ಲಿ ಸಚಿವರನ್ನ ಹೊರತುಪಡಿಸಿ ಯಾವುದೇ ಅತಿಥಿಗಳು ಉಪಸ್ಥಿತರಿರಲಿಲ್ಲ. ಅವರ ಪ್ರಯತ್ನ ಕೂಡ ತುಂಬಾ ಇದೆ. ನಾವು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಇದ್ದಾಗ ಈ ಒಂದು ಕಟ್ಟಡಕ್ಕೆ ತುಂಬಾ ಶ್ರಮ ವಹಿಸಿದ್ದೇವೆ. ಅನುದಾನ ಬೇಗ ಬಂದು ಈ ಕಟ್ಟಡ ಇಲ್ಲಿ ನಿರ್ಮಾಣ ಆಗಬೇಕು. ಈ ಭಾಗದ ಗಡಿನಾಡ ಪ್ರದೇಶ ಆಗಿದ್ದು ಈ ಭಾಗದಲ್ಲಿ ತುಂಬಾ ಪೇಷಂಟ್ ಈ ಒಂದು ಹಾಸ್ಪಿಟಲ್ಗೆ ಬರ್ತಾರೆ. ದಿನಕ್ಕೆ 100-200 ಜನ ಪೇಷಂಟ್ ಈ ಹಾಸ್ಪಿಟಲ್ಗೆ ಬರ್ತಾರೆ. ಎಲ್ಲರಿಗೆ ಆ ರೋಗಿಗಳಿಗೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಈ ಹಾಸ್ಪಿಟಲ್ ಸಿಗಬೇಕು ಅಂತ ಹೇಳ್ತಾ ಈಗ ಡಾಕ್ಟರ್ ನಿಖಿಲ್ ಅವರು ಇರ್ಬೋದು, ಇದಕ್ಕಿಂತ ಮುಂಚೆ ಬಂದ ಎಲ್ಲ ಡಾಕ್ಟರ್ಸ್ ಒಳ್ಳೆ ರೀತಿಯ ಸೇವೆಯನ್ನು ಈ ಆಸ್ಪತ್ರೆಯಲ್ಲಿ ಕೊಟ್ಟಿದ್ದಾರೆ. ಆದ ಕಾರಣ ಮತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇರುವ ಕೂಡ ಅಲ್ಲಿ ಆಗ ಬಂದಷ್ಟು ಅನುದಾನ ಬೇರೆ ಯಾವ ಸರ್ಕಾರ ಕೂಡ ಕೊಡಲಿಲ್ಲ. ಆದ ಕಾರಣ ಸಿದ್ದರಾಮಯ್ಯ ಅವರಿಗೆ ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ಸುಂದರ ಹಾಸ್ಪಿಟಲ್ ನಿರ್ಮಾಣ ಮಾಡಿ ಶಿಲಾನ್ಯಾಸ ಮಾಡಿದಾಗ ಶಕುಂತಲಾ ಶೆಟ್ಟಿ ಅವರಿದ್ದಾಗ ಕೂಡ ಶಿಲಾನ್ಯಾಸ ಆಗಿತ್ತು. ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಕಟ್ಟಡದಲ್ಲಿ ಒಳ್ಳೆ ರೀತಿಯಲ್ಲಿ ಜನರಿಗೆ ಸೇವೆ ಸಿಗುವಂತ ಆಗ್ಬೇಕು ಅಂತ ಹೇಳುತ್ತಾ ಎಲ್ಲಿ ಕೂಡ ತುಂಬ ಹೃದಯದ ಧನ್ಯವಾದ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್.